ಹಾಸನ ಜಿಲ್ಲೆಯ ಅರಕಲಗೂಡು ಶಿಕ್ಷಕರ ಭವನ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ನಮ್ಮ ದೇಶ ನಮ್ಮ ಯೋಧರು ನಮ್ಮ ರಕ್ಷಣೆ ಸಂವಿಧಾನ ಅಂಗೀಕರಿಸಿದ ಮಹತ್ವದ ದಿನದಂದು ವೀರ ಸೇನಾನಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಭಾವಿ ವ್ಯಕ್ತಿಗಳು ಹಾಗೂ ಶಿಕ್ಷಕರು, ರಾಜಕೀಯ ನಾಯಕರುಗಳು, ವಿವಿಧ ಕಾಲೇಜುಗಳಿಂದ ಅನೇಕ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅರಕಲಗೂಡು ಶಾಸಕರಾದ ಎ.ಟಿ. ರಾಮಸ್ವಾಮಿಯವರು ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಂ.ಎಸ್. ಚಂದ್ರಶೇಖರ್, ನಿವೃತ್ತ ಬ್ರಿಗೇಡಿಯರ್ ನೌಕಾಪಡೆಯ ವಿಶಿಷ್ಟ ಪದಕ ಪುರಸ್ಕೃತರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಅನೇಕ ಮಠಾಧೀಶರು, ಕ್ರೈಸ್ತ ಗುರುಗಳು, ಮಸೀದಿ ಗುರುಗಳು ವೇದಿಕೆ ಮೇಲೆ ಹಾಜರಿದ್ದು ತಹಶೀಲ್ದಾರ್ ಶ್ರೀನಿವಾಸ್, ಇಒ ಗಿರಿಧರ್, ಬಿಒ ದೇವರಾಜ್ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸುಮಾರು 30 ಜನ ವಿದ್ಯಾರ್ಥಿಗಳಿದ್ದು ಪ್ರಾರ್ಥನೆ, ದೇಶಭಕ್ತಿ ಗೀತೆ, ನೃತ್ಯ ಹಾಗೂ ರೂಪಕಗಳ ಮೂಲಕ ಜನರನ್ನು ಮನರಂಜಿಸಿದರು. ಯೋಧರ ನುಡಿಗಳು, ಅಧ್ಯಕ್ಷರ ನುಡಿಗಳು, ಪೂಜ್ಯರಿಂದ ಆಶೀರ್ವಚನ, ಯೋಧರಿಗೆ ಹಾಗೂ ಹುತಾತ್ಮ ಯೋಧರ ಕುಟುಂಬದ ಸದಸ್ಯರೊಂದಿಗೆ ಗೌರವ ಸಮರ್ಪಣೆ, ವಂದನಾರ್ಪಣೆ ಮೂಲಕ ಕಾರ್ಯಕ್ರಮ ಮುಕ್ತಾಯಗೊಂಡಿತ್ತು. ವರದಿ ಆಂಟನಿ ಬೇಗೂರು. ಧೈರ್ಯ ತುಂಬಿದ ದೇಹದಿಂದ, ಶೌರ್ಯ ತುಂಬಿದ ಬಂದೂಕಿನಿಂದ, ಹಳ್ಳಿ ಜನರ ಆಶೀರ್ವಾದದಿಂದ, ಭಾರತ ಮಾತೆಯ ರಕ್ಷಿಸಿದ ಎದುರಾಳಿಯಿಂದ ಎದೆಗೆ ಎದೆ ಕೊಟ್ಟು ಹೋರಾಡಿದ ನಮ್ಮ ನಲ್ಮೆಯ ಸೈನಿಕ. आजा आजा जिंद शामी आने के आजा जरी वाली नीले आसमाने के आजा आजा जिंद शामी आने के आजा जरी वाली नीले आसमाने के ರಕ್ಷಿಸಿದ ಎದುರಾಳಿಯಿಂದ ಎದೆಗೆ ಎದೆ ಕೊಟ್ಟು ಹೋರಾಡಿದ ನಮ್ಮ ನಲ್ಮೆಯ ಸೈನಿಕ. आजा जिंद शामी आने के आजा जरी वाले नीले आसमाने के आजा आजा जिंद शामी आने के आजा जरी वाले नीले आसमाने के ಸ್ವಂತಕ್ಕೆ ಬದುಕದೆ ದೇಶಕ್ಕಾಗಿ ಬದುಕಿದ, ಕುಟುಂಬವ ನೆನೆಸದೆ ವೀರಾವೇಶದಿ ಹೋರಾಡಿದ, ನಗುಮುಖದಿ ಯುದ್ಧ ಗೆದ್ದು ಗುಂಡಿಗೆ ಬಲಿಯಾದ, ರಾಷ್ಟ್ರವ ಪ್ರೀತಿಸಿದ, ರಾಷ್ಟ್ರ ಧ್ವಜದಡಿ ಮಲಗಿದ, ಉಸಿರಿರುವವರೆಗೂ ಜೈ ಹಿಂದ್ ಎಂದು ಕೂಗಿದ ನಮ್ಮ ಆತ್ಮೀಯ ಸೈನಿಕ. ಇದ್ರೆ
ಉಳಿದವರ ಹಿಂಜರಿದಂತೆ ಆಟಲ್ಲಿ ಅವರು ಅದಕ್ಕೆ ನಾನು ಇಲ್ಲೇ ಹೊರಡಬೇಕಲ್ಲ. ಆಯ್ತು, ನಾನು ಕುಟುಂಬಗಳು ನೀನ್ ಇವಾಗ ಹೋದ್ರೆ ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ಇವಾಗಲೇ ರಾತ್ರಿ ಕಳ್ಸಿದ್ದೀನಿ ಅಣ್ಣ. ಅಯ್ಯೋ ಇವಾಗ ನಂಗೆ 3 ತಿಂಗಳು, ನೀವ್ ಇಷ್ಟ ಬೇಗ ಹೋಗ್ತಿದ್ದೀರಲ್ಲ, ಇನ್ನು ಸ್ವಲ್ಪ ದಿನ ಇರ್ಬೋದು ತಾನೆ? ಏನ್ ಮಾಡೋದು ಹೇಳು, ಮೇಲ್ ನಾನು ಕರೆ ಮಾಡಿದಾಗ ನಾನು ಹೋಗ್ಲೇಬೇಕಲ್ವಾ. ನೀನೇನು ಯೋಚನೆ ಮಾಡ್ಬೇಡ, ಈಗ ಹೋಗಿ ಹಾಕೊಂಡ್ಬಿಡ್ತೀನಿ. ನಿನ್ನ ಆರೋಗ್ಯ ಬೇಕಣ್ಣ, ಆಯ್ತಾ? ಕಂದ, ಹೆತ್ತ ತಾಯಿ ಭೂಮಿ ತಾಯಿ ಈ ಭಾರತ ಮಾತೆಯ ಸೇವೆಯನ್ನ ನೀನ್ ಯಾವಾಗ್ಲೂ ಮಾಡ್ತಾ ಇರು. ನನ್ನ ಆಶೀರ್ವಾದ ನಿನ್ ಮೇಲೆ ಸದಾ ಇರುತ್ತೆ. हेलो हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर, जय हिंद। ದೇಶವನ್ನು ಗೌರವಿಸಿ ಕರ್ತವ್ಯವನ್ನು ಪ್ರೀತಿಸಿ ತಾಯಿ ತಂದೆಗೆ ನಮಿಸಿ ಮನೆ ದೇವರ ಸ್ಮರಿಸಿ ಹೊರಟನು ಗಡಿಯ ಕಾಯಲು ನಮ್ಮ ಪ್ರೀತಿಯ ಸೈನಿಕ. ದಯವಿಟ್ಟು ಸೈನಿಕರೆಲ್ಲ ಅವರವರ ಸ್ಥಾನ ಕೂತ್ಕೋಬೇಕು. ಹೆಸರು ಕರೆದವ್ರು ಮಾತ್ರ ಮೇಲೆ ವೇದಿಕೆ ಮೇಲೆ ಬರ್ಬೇಕು. ದಯವಿಟ್ಟು ಎಲ್ಲ ಕುತ್ಕೋಬೇಕು, ಎಲ್ಲಾರನ್ನೂ ಕರೀತಾರೆ. ದಯವಿಟ್ಟು ಎಲ್ಲ ಕುತ್ಕೊಳ್ಳಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಮತ್ತು ಆರಾಧನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೆಯ ಅತಿ ಶೋಷಣೆಯಿಂದ ನೊಂದು ಬೆಂದು ಬಳಲಿ ಬೆಂಡಾದ ಅವಳಿಗೆ ಅವಳಿಗೆ ಭಾರತದ ಸಂವಿಧಾನ ನಮ್ಮ ಈ ಸಂವಿಧಾನ ಹುಟ್ಟರೆ ಬೂದಿಯಾಗುವಂತವಲ್ಲ ಸಂವಿಧಾನ. ಕೊಡುವ ನಿಮ್ಮ ಕ್ರೂರ ಮನಸ್ಸ ಬೆಳಗಿಸುವುದೇ ಸಂವಿಧಾನ. ಹುಟ್ಟರೆ ಬೂದಿಯಾಗುವಂತವಲ್ಲ ಸಂವಿಧಾನ. ಕೊಡುವ ನಿಮ್ಮ ಕ್ರೂರ ಮನಸ್ಸ ಬೆಳಗಿಸುವುದೇ ಸಂವಿಧಾನ. ಅಯ್ಯೋ ಅಮ್ಮ, ಹೊಡಿಬೇಡಿ, ದಯವಿಟ್ಟು ನನ್ನನ್ನು ಹೊಡಿಬೇಡಿ. ಯಾಕೆ ನಾನು ಹೊಡಿತಾ ಇದ್ದೀರಾ? ನನ್ನನ್ನು ನಿಮ್ಮತ್ತೆ ಬದುಕಲು ಬಿಡಿ. ಅಯ್ಯೋ ಅಮ್ಮ, ಅಮ್ಮ, ಬೇಡಿ, ಹೊಡಿಬೇಡಿ, ಹೊಡಿಬೇಡಿ, ದಯವಿಟ್ಟು ಹೊಡಿಬೇಡಿ. ಬದುಕು ಕೆಡಿಸುವುದೇ ಹೆಣ್ಣಿನ ಸ್ವಭಾವವಾಗಿದೆ. ಕಾಮ ಕ್ರೋಧ ದುರ್ನಡತೆ ಇವು ಹೆಣ್ಣುಗಳ ಸ್ವಾಭಾವಿಕ ಗುಣಗಳೆಂದು ನಮ್ಮ ಧರ್ಮದ ಹಿರಿಯರು ಹೇಳಿರುತ್ತಾರೆ. ನನಗೆ ಇಷ್ಟು ಬೇಗ ಮದುವೆ ಬೇಡ ಅಪ್ಪ. ಬಾಯಿ ಮುಚ್ಕೊಂಡು ಮಾಡು ಅಷ್ಟೇ. ಕಿಶದಲ್ಲಿ ಮದುವೆ ಆಗ್ಬೇಕಷ್ಟೇ. ಇವಳು ತವ್ರ ಮನೆಯಿಂದ ವರದಕ್ಷಿಣೆ ತಂದಿಲ್ಲ. ಸೀಮೆಯಾಗಿ ಸುತ್ತಾಕು. ಬೇಡ, ಬೇಡ, ನನ್ನ ಸುಳ್ಬೇಡಿ, ನನ್ನ ಸುಳ್ಬೇಡಿ, ನನ್ನ ಮತ್ತೆ ಸುಳ್ಬೇಡಿ. ಬೇಡ, ಬೇಡ. ಇವ್ರ ಹೊಟ್ಟೆಲಿ ಹೆಣ್ಣು ಸಿಹಿ ಇದೆ. ಕಟ್ಸಾಕು. ಬೇಡ, ಬೇಡ, ನನಗೇನು ಮಾಡಬೇಡಿ.
ಹೇಳ್ದಂಗೆ ಕೇಳಬಾರ್ದಿರ್ತವೆ. ನಿಮಗೆ ಪ್ರಶ್ನೆ ಮಾಡೋ ಅಧಿಕಾರ ಕೊಟ್ಟವ್ರು ಯಾರೇ? ಹೆಣ್ಣಿನ ಅಂತರಂಗಕ್ಕೆ ಬೆಲೆಯೇ ಇರಲಿಲ್ಲ. ಹೆಣ್ಣು ಜೀವಿಯಾಗಿ ಇರಲಿಲ್ಲ. ಅವಳಿಗೆ ಯೋಚಿಸುವ ಶಕ್ತಿಯೂ ಇರಲಿಲ್ಲ. ಗಂಡ ಸತ್ತರೆ ತಲೆ ಬೋಳಿಸುತ್ತಿದ್ದಳು. ಮನೆ ಬಿಟ್ಟು ಆಚೆ ಬರುವ ಹಾಗೆ ಇರಲಿಲ್ಲ. ಅಕ್ಷರ ಕಲಿಯುವ ಹಾಗೆ ಇರಲಿಲ್ಲ. ಅಕ್ಕರಿಯ ಪ್ರೀತಿ ಇರಲಿಲ್ಲ. ಆಸ್ತಿಯ ಹಕ್ಕಿರಲಿಲ್ಲ. ಬಾಲ್ಯ ವಿವಾಹ ಮಾಡುತ್ತಿದ್ದರು. ಹೆಣ್ಣೆಂದು ಗೊತ್ತಾದ ಕೂಡಲೇ ಭ್ರೂಣದಲ್ಲೇ ಶಿಶು ಹತ್ಯೆ ಮಾಡುತ್ತಿದ್ದರು. ಹೀಗೆ ಶೋಷಣೆ ನೀಡುತ್ತಿದ್ದ ಸಮಯದಲ್ಲಿ ಬಂದವರೇ ನನ್ನಪ್ಪ. ಇಂದು ಪ್ರತಿ ಹೆಣ್ಣುಗಳು ತಮಗೆ ಅರಿವಿಲ್ಲದೆ ಅನುಭವಿಸುತ್ತಿರುವ ಅನುಕೂಲಗಳನ್ನು ಮತ್ತು ಹೆಣ್ಣಿನ ಹಕ್ಕುಗಳನ್ನು ಭಾರತ ಸಂವಿಧಾನದಲ್ಲಿ ಕೊಟ್ಟಿದ್ದು ಆ ನನ್ನಪ್ಪ. ಒಬ್ಬನಿದ್ದ ಅವನೊಬ್ಬನಿದ್ದ ದೇಶದ ಚರಿತ್ರೆಯ ಬದಲಿ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವ ಗಾಳಿಗೆ ಬೆಳಕಾಗಿದೆ. ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.